ನಾಟೇಕಲ್ ಕಣಚೂರು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ವೈದ್ಯಕೀಯ ತಜ್ಞರ ತಂಡವು ಯಂತ್ರಕ್ಕೆ ಸಿಲುಕಿ ಗಂಭೀರ ಗಾಯಗೊಂಡು ಸಂಪೂರ್ಣವಾಗಿ ಎಡಕೈಯನ್ನು ಕಳೆದುಕೊಳ್ಳುವ ಹಂತದಲ್ಲಿದ್ದ 11 ವರ್ಷದ ಬಾಲಕನ ಕೈಯನ್ನು 2 ತಿಂಗಳುಗಳ ಕಾಲ 5 ಬಾರಿ ಶಸ್ತ್ರಚಿಕಿತ್ಸೆ ನಡೆಸಿ ಯಶಸ್ವಿಯಾಗಿ ಉಳಿಸಿ ಒಂದು ವಿಶಿಷ್ಟ ಸಾಧನೆ ದಾಖಲಿಸಿದೆ. ಈ ಕುರಿತು ನಾಟೇಕಲ್ ಕಣಚೂರು ಆಸ್ಪತ್ರೆಯ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಹಿತಿ ನೀಡಿದ ಅವರು, ಕಣಚೂರು ಆಸ್ಪತ್ರೆ ಪ್ಲಾಸ್ಟಿಕ್ ಸರ್ಜರಿ ವಿಭಾಗದ ಡಾಕ್ಟರ್ ಆಸಿಫ್ ಮಾಹಿತಿ ನೀಡಿ, ಚೆನ್ನರಾಯಪಟ್ಟಣದ ಬಾಲಕ ಫೆಬ್ರವರಿ 26ರಂದು ಹುಲ್ಲು ಕತ್ತರಿಸುವ ಯಂತ್ರದಲ್ಲಿ ಕೈ ಸಿಲುಕಿ ಎಲುಬುಗಳು ತುಂಡಾಗಿ ಸಂಪೂರ್ಣ ಮಾಂಸಖಂಡವು ಜಾರಿತ್ತು. ತಕ್ಷಣವೇ ಬಾಲಕನನ್ನು ದೂರದ ಚೆನ್ನರಾಯಪಟ್ಟಣದಿಂದ ನಾಟೇಕಲ್ನ ಕಣಚೂರು ಆಸ್ಪತ್ರೆಗೆ ಕರೆತರಲಾಗಿತ್ತು. ಕೈಭಾಗದಲ್ಲಿದ್ದ ಪ್ರಮುಖ ರಕ್ತನಾಳಕ್ಕೆ ಯಾವುದೇ ಗಾಯಗಳಾಗದೆ ಇದ್ದುದರಿಂದ ರಕ್ತಸ್ರಾವ ಉಂಟಾಗದೆ ಸೂಕ್ತ ಸಮಯದಲ್ಲಿಯೂ ಕಣಚೂರು ಆಸ್ಪತ್ರೆಗೆ ಕರೆತರಲಾಗಿತ್ತು. ಮಗು ತೀವ್ರ ಗಾಯಗಳಿಂದ ತುರ್ತು ಪರಿಸ್ಥಿತಿಯಲ್ಲಿದ್ದರೂ ತಜ್ಞರು ಕೈ ಕತ್ತರಿಸುವ ಬದಲು ಅದನ್ನು ಉಳಿಸುವ ನಿರ್ಧಾರವನ್ನು ತೆಗೆದುಕೊಂಡರು. ಕುಟುಂಬಕ್ಕೆ ಮುಂದಿನ ಚಿಕಿತ್ಸೆಯ ಸವಾಲುಗಳು, ಹಂತ ಹಂತವಾಗಿ ಶಸ್ತ್ರಚಿಕಿತ್ಸೆಗಳು ನಡೆಯಬೇಕಾಗಿರುವುದು, ರಕ್ತ ವರ್ಗಾವಣೆ ಅಗತ್ಯತೆ, ಸೋಂಕು, ತ್ವರಿತ ರಕ್ತಸ್ರಾವ ಮತ್ತು ತ್ವಚಾ ಗ್ರಾಫ್ಟ್ ವಿಫಲತೆಯ ಭೀತಿಗಳು ಮುಂತಾದ ಎಲ್ಲ ಅಂಶಗಳನ್ನು ವಿವರಿಸಿ ತಿಳಿಸಿದ ವೈದ್ಯಕೀಯ ತಂಡದ ಮೇಲೆ ಬಾಲಕನ ಕುಟುಂಬ ನಂಬಿಕೆಯಿಟ್ಟು ಮುಂದೆ ಸಾಗಲು ಒಪ್ಪಿಗೆ ನೀಡಿತು. ಮೊದಲ ಹಂತದಲ್ಲಿ ಸ್ಥೂಲ ಮುರಿತ ಶಸ್ತ್ರಚಿಕಿತ್ಸೆ ನಡೆಸಲಾಯಿತು. ನಂತರ ನರವಾಹಿನಿ ಹಾಗೂ ರಕ್ತನಾಳದ ಚಿಕಿತ್ಸೆ, ಗಾಯದ ಸ್ವಚ್ಛತೆಗಾಗಿ ಡಿಬ್ರೈಡ್ಮೆಂಟ್ ಮಾಡಲಾಯಿತು. ನಿರಂತರವಾಗಿ ವ್ಯಾಕ್ಯೂಮ್ ಡ್ರೆಸ್ಸಿಂಗ್ಗಳನ್ನು ಬಳಸಿ ಗಾಯಗಳನ್ನು ತೊಳೆಯಲಾಗುತ್ತಿತ್ತು. ಬಳಿಕ ಪ್ಲಾಸ್ಟಿಕ್ ಶಸ್ತ್ರಚಿಕಿತ್ಸಕರಿಂದ ಅಬ್ಡೊಮಿನೋಥೊರಾಸಿಕ್ ಫ್ಲಾಪ್ ಶಸ್ತ್ರಚಿಕಿತ್ಸೆ ಮೂಲಕ ಜೋಡಣೆ ಮತ್ತು ಎಲುಬಿನ ಮೇಲೆ ಚರ್ಮದ ಕವಚ ನೀಡಲಾಯಿತು. 3 ವಾರಗಳ ಬಳಿಕ ಫ್ಲಾಪ್ ಬೇರ್ಪಡಿಸಿ ಮತ್ತೆ ಚರ್ಮದ ಗ್ರಾಫ್ಟ್ ನೀಡಲಾಯಿತು. 8 ವಾರಗಳೊಳಗೆ ಗಾಯ ಸಂಪೂರ್ಣ ಗುಣಮುಖವಾಗಿ ಕೈ ಉಳಿಸಲಾಯಿತು. ನಾನು ಆಲ್ರೆಡಿ ಪ್ರೆಸೆಂಟ್ ಮಾಡಿದ್ದೇನೆ. ಯಾವ ಥರ ಇತ್ತು ಅಂದರೆ, ಮಗು 11 ಇಯರ್ ಓಲ್ಡ್ ಮಗು. ಆ್ಯಕ್ಚುಲಿ ಏಜ್ ಆಲ್ಸೋ ಮ್ಯಾಟರ್ಸ್. ಸಣ್ಣ ಮಗು ಆಗಿರೋದ್ರಿಂದ ನಾವು ರಿಪೀಟೆಡ್ ಸರ್ಜರೀಸ್ ಮಾಡೋದು ಭಾಳ ಕಷ್ಟ. ಯಾಕೆಂದರೆ ಅನಸ್ತೀಸಿಯಾನು ಇದಾಗುತ್ತೆ, ಆಮೇಲೆ ಪೇಷಂಟ್ ಪಾರ್ಟಿನೂ ವಿಲ್ಲಿಂಗ್ ಇರಬೇಕು. ಇನ್ನೂ ಒಂದು ಏನಂದರೆ ಇನ್ಫೆಕ್ಷನ್ ಚಾನ್ಸಸ್ಸೂ ಇರುತ್ತೆ. ಸೊ ಇದೆಲ್ಲ ಕನ್ಸಿಡರ್ ಮಾಡಿಬಿಟ್ಟು ಫೈನಲಿ ವಿ ಕುಡ್ ಸೇವ್ ದ ಲಿಮ್. ಅರೌಂಡ್ 4ರಿಂದ 5 ಸರ್ಜರಿ ಮಾಡಬೇಕಾಯಿತು. ಇವಾಗ ಆಲ್ಮೋಸ್ಟ್ ನಾರ್ಮಲ್ ಆಗಿದೆ. ಬಟ್ ಇನ್ನೂ ಒಂದು ಫಂಕ್ಷನ್ ಮಾಡಬೇಕು. ಅದು ಒಂದು 6 ಮಂತ್ಸ್ ಆದಮೇಲೆ ನಾವು ಮಾಡ್ತೇವೆ ಟೆಂಡನ್ ಟ್ರಾನ್ಸ್ಫರ್. ಕಣಚೂರು ವೈದ್ಯ ವಿಜ್ಞಾನ ಸಂಸ್ಥೆ ಗೌರವ ಸಲಹೆಗಾರ ಡಾಕ್ಟರ್ ಮೊಹಮ್ಮದ್ ಇಸ್ಮಾಯಿಲ್ ಮಾತನಾಡಿ, ಸುದೀರ್ಘ 10 ವರ್ಷಗಳನ್ನು ಪೂರೈಸುತ್ತಿರುವ ಕಣಚೂರು ಆಸ್ಪತ್ರೆಯಲ್ಲಿ ತುರ್ತು ಚಿಕಿತ್ಸಾ ವಿಭಾಗ ಪರಿಣಾಮಕಾರಿಯಾಗಿ ಕಾರ್ಯಾಚರಿಸುತ್ತಿದೆ. ನುರಿತ ವೈದ್ಯರ ತಂಡ ಹಾಗೂ ಅದಕ್ಕೆ ತಕ್ಕುದಾಗಿ ಬೇಕಾದ ಸಲಕರಣೆಗಳ ವ್ಯವಸ್ಥೆಯು ಆಸ್ಪತ್ರೆಯಲ್ಲಿದೆ. ಈಗಾಗಲೇ ಅನೇಕ ಯಶಸ್ವಿ ಶಸ್ತ್ರಚಿಕಿತ್ಸೆ ನಡೆಸಿರುವ ವೈದ್ಯರ ತಂಡ ಪ್ರಸ್ತುತ ಪ್ರಕರಣ ಇನ್ನೊಂದು ಮೈಲುಗಲ್ಲು ಸ್ಥಾಪಿಸಿದೆ. ಸಂಪೂರ್ಣ ವೈದ್ಯರ ಹಾಗೂ ಸಿಬ್ಬಂದಿ ತಂಡದಿಂದಾಗಿ ಕೈಯನ್ನೇ ಕಳೆದುಕೊಳ್ಳಬೇಕಾದ 11ರ ಬಾಲಕ ಪುನರ್ಜೀವನ ದೊರೆತಿದೆ ಎಂದರು. ಗುಡ್ ಮಾರ್ನಿಂಗ್, ನಮಸ್ಕಾರ. ಸೊ ಈ ಕೇಸನ್ನು ನಿಮ್ಗೆ ಯಾಕೆ ತೋರಿಸ್ತಾ ಇದ್ದೀವಿ ಅಂತ ಹೇಳಿದರೆ, ಇದು ಪೇಷಂಟ್ ಬಂದ ತಕ್ಷಣ ಇದು ಆಲ್ಮೋಸ್ಟ್ ಆಂಪ್ಯುಟೇಷನ್ ಆಗಬೇಕಾಗಿತ್ತು. ಸೊ ಅದನ್ನು ಹೇಗಾದರೂ ನಾವು ಅದನ್ನು ಸೇವ್ ಮಾಡಬೇಕು. ಯಾಕಂದರೆ ಸಣ್ಣ ಮಗು ಲೈಫ್ ಲಾಂಗ್ ಒಂದು ಕೈ ಇಲ್ಲದೆ ಇರುವುದಂತ ಹೇಳಿದರೆ ಅದಕ್ಕಿಂತ ಒಂದು ದೊಡ್ಡ ಟ್ರಾಮಾ ಇಲ್ಲ. ಅದಕ್ಕಾಗಿ ನಮಗೆ ಬಂದ ತಕ್ಷಣವೇ ನಮ್ಮ ಡಾಕ್ಟರ್ ನಮಗೆಲ್ಲ ಫೋನ್ ಮಾಡಿದರು, ಹೀಗೆ ಆಗ್ತಾ ಉಂಟು, ಏನು ಮಾಡೋದಂತ. ಸೊ ವಿ ಆಲ್ ಸಪೋರ್ಟೆಡ್ ಹಿಮ್, ಸೇಯಿಂಗ್ ದ್ಯಾಟ್ ವಿಲ್ ಡೂ ಅವರ್ ಲೆವೆಲ್ ಬೆಸ್ಟ್. ಎಷ್ಟು ಸಾಧ್ಯ ಉಂಟು ಅಷ್ಟು ನಾವು ಅದನ್ನು ಸೇವ್ ಮಾಡಬೇಕಾಗಿ ನಾವು ಪ್ರಯತ್ನ ಮಾಡೋಣ. ಆದರೆ ಆಯಿತು, ಇಲ್ಲಾಂದರೆ ಮತ್ತೆ ಹೇಗೂ ಆಂಪ್ಯುಟೇಷನ್ ಮಾಡೋದು ಲೇಟ್ರ್. ಸೊ ಫಸ್ಟ್ ವಿ ವಾಂಟೆಡ್ ಟು ಗಿವ್ ಎ ಟ್ರೈ ಸೊ ದ್ಯಾಟ್ ಇಟ್ ಕ್ಯಾನ್ ವರ್ಕ್. ಯಶಸ್ವಿ ಶಸ್ತ್ರಚಿಕಿತ್ಸೆ ಕೈಗೊಂಡ ತಂಡದಲ್ಲಿ ಪ್ಲಾಸ್ಟಿಕ್ ಸರ್ಜರಿ ವಿಭಾಗದ ಡಾಕ್ಟರ್ ಆಸಿಫ್, ಅನಸ್ತೇಷಿಯಾ ವಿಭಾಗದ ಡಾಕ್ಟರ್ ಅಶ್ವಿನ್, ಡಾಕ್ಟರ್ ವಿನ್ಸೆಂಟ್, ಡಾಕ್ಟರ್ ಲಿಖಿತ್ ರೈ ಭಾಗವಹಿಸಿದ್ರು. ಸುದ್ದಿಗೋಷ್ಠಿಯಲ್ಲಿ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ವೆಂಕಟರಾಯ ಪ್ರಭು, ವೈದ್ಯಕೀಯ ಕಾಲೇಜಿನ ಡೀನ್ ಡಾಕ್ಟರ್ ಶಹನವಾಜ್ ಮಾಣಿಪ್ಪಾಡಿ, ಆಡಳಿತಾಧಿಕಾರಿ ಡಾಕ್ಟರ್ ರೋಹನ್ ಮೋನಿಸ್, ಡಾಕ್ಟರ್ ಹರೀಶ್ ಶೆಟ್ಟಿ, ಡಾಕ್ಟರ್ ಅಶ್ವಿನ್, ಡಾಕ್ಟರ್ ಹರಣ್ ಮಿತ್ತಲ್ ಉಪಸ್ಥಿತರಿದ್ದರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ಉಳ್ಳಾಲ.